ಮಾರಾಟಕ್ಕೆ ಇರಿಸಲಾಗಿದ್ದ 1.195 ಕೆಜಿ ಗಾಂಜಾ ಸಮೇತ ಯುವಕನೊಬ್ಬನನ್ನು ಅಬಕಾರಿ ಪೊಲೀಸರು ಬಂಧಿಸಿದ್ದಾರೆ. ಮಂಜೇಶ್ವರ ತಾಲೂಕು ವ್ಯಾಪ್ತಿಯ ಕುಬ್ಬಣ್ಣೂರಿನ ಕನ್ನಡಿಪಾರ ನಿವಾಸಿ ಕೆ ಅಬ್ದುಲ್ ಎಂಬಾತನನ್ನ ಕುಂಬಳೆ ಅಬಕಾರಿ ರೇಂಜ್ ಇನ್ಸ್ಪೆಕ್ಟರ್ ಕೆಡಿ ಮ್ಯಾಥ್ಯೂ ಹಾಗೂ ಅವರ ತಂಡ ಬಂಧಿಸಿದ. ಬುಧವಾರ ರಾತ್ರಿ ಖಚಿತ ಮಾಹಿತಿ ಮೇರೆಗೆ ನಡೆಸಿದ ಶೋಧ ಕಾರ್ಯಾಚರಣೆಯಲ್ಲಿ ಅಬ್ದುಲ್ಲನನ್ನ ಬಂಧಿಸಲಾಗಿದೆ ಎಂದು ಅಬಕಾರಿ ಅಧಿಕಾರಿಗಳು ತಿಳಿಸಿದ್ದಾರೆ. ಪ್ರಿವೆಂಟಿವ್ ಆಫೀಸರ್ ಕೆಬಿ ಮಾನಸ್ ಸಿಒಗಳಾದ ಟಿಕೆ ರಂಜಿತ್, ಎಂಎಂ ಅಖಿಲೇಶ್, ಎಂ ದನೇಶ್, ಪಿ ಬಿಜಿಲಾ ಚಾಲಕ ಪಿ ಪ್ರವೀಣ್ ಕುಮಾರ್ ಕೂಡ ಕಾರ್ಯಾಚರಣೆ ನಡೆಸಿದ ಅಬಕಾರಿ ತಂಡದಲ್ಲಿದ್ದರು. ರೆಹಮಾನುದ್ಯಾವರ ವಿ4 ನ್ಯೂಸ್ ಮಂಜೇಶ್ವರ. ನನ್ನ ಆಯ್ಕೆ ಆಶೀರ್ವಾದ. ಆಶೀರ್ವಾದ 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 ಆಶೀರ್ವಾದ. ಜನಸಾಮಾನ್ಯರ ನಂಬಿಕೆಯ ಪ್ರತಿಬಿಂಬ. ಉಳಿತಾಯ ಯೋಜನೆಯೊಂದಿಗೆ ಅದೃಷ್ಟದ ಭರವಸೆ. ಹಿಂದೆ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ.